ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ದೇವರ ವಾಕ್ಯವನ್ನು ಆಲಿಸೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಕ್ರಿಸ್ತರೇ ನಿಮಗೆ ಮಹಿಮೆ ಸಲ್ಲಲಿ. ಅಧ್ಯಾಯ 1 ವಾಕ್ಯ 35ರಿಂದ. ಮರನೇ ದಿನ ಯೋಹಾನನು ತನ್ನಿಬ್ಬರು ಶಿಷ್ಯರ ಸಂಗಡ ನಿಂತುಕೊಂಡಿರುವಾಗ ಯೇಸು ಸ್ವಾಮಿ ಆ ಮಾರ್ಗವಾಗಿ ಹೋಗುತ್ತಿದ್ದರು. ಅವರನ್ನು ನೋಡುತ್ತಲೇ ಯೋಹಾನನು ತನ್ನ ಶಿಷ್ಯರಿಗೆ, ಇಗೋ ನೋಡಿ, ಬಲಿಯರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಎಂದು ಹೇಳಿದನು. ಇದನ್ನು ಕೇಳಿದ ಆ ಶಿಷ್ಯರು ಯೇಸುವನ್ನು ಹಿಂಬಾಲಿಸಿದರು. ಯೇಸು ಸ್ವಾಮಿ ತಮ್ಮನ್ನು ಹಿಂಬಾಲಿಸಿ ಬರುತ್ತಿರುವುದನ್ನು ನೋಡಿ, ನಿಮಗೇನು ಬೇಕು ಎಂದು ಕೇಳಿದರು. ಅವರು, ರಬ್ಬಿ, ತಾವು ವಾಸ ಮಾಡುವುದೆಲ್ಲಿ ಎಂದು ವಿಚಾರಿಸಿದರು. ಯೇಸು ಉತ್ತರವಾಗಿ, ಬಂದು ನೋಡಿ ಎನ್ನಲು ಅವರು ಹೋಗಿ ಯೇಸು ಸ್ವಾಮಿ ಇದ್ದ ಸ್ಥಳವನ್ನು ಕಂಡು ಆ ದಿನ ಅವರೊಡನೆ ಕಳೆದರು. ಆಗ ಸಾಯಂಕಾಲ ಸುಮಾರು 4 ಗಂಟೆಯಾಗಿತ್ತು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರೇ, ಇವತ್ತಿನ ದಿನದ ಈ ವಾಕ್ಯಕ್ಕೆ ನಿಮಗೆ ನಾನು ಶುಭ ಹಾರೈಸ್ತೇನೆ. ದೇವರು ತಮ್ಮ ಜನರನ್ನು ಪ್ರೀತಿಸ್ತಾರೆ. ದೀಕ್ಷಾಸ್ಥಾನ ಪಡೆದಂತಹ ನಾವು ಪ್ರತಿಯೊಬ್ಬರೂ ಕೂಡ ಸಾಕ್ಷಿಗಳಾಗಿ ಸುವಾರ್ತೆ ಸಾರಿ ಜೀವನ ನಡೆಸಬೇಕು ಎಂಬುದಾಗಿ ಯೇಸು ಸ್ವಾಮಿ ನಮ್ಮಿಂದ ಬಯಸ್ತಾ ಇದ್ದಾರೆ. ಅದಕ್ಕೇನೆ ಪ್ರೇಷಿತರ ಕಾರ್ಯಕಲಾಪದಲ್ಲಿ ಅಧ್ಯಾಯ 1ರಲ್ಲಿ ನಾವು ನೋಡ್ತಾ ಇದ್ದೇವೆ. ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದ ನಂತರ ಜೆರುಸಲೇಮಿನಲ್ಲೂ, ಜುದೇಯದಲ್ಲೂ, ಸಮಾರ್ಯದಲ್ಲೂ ಹಾಗೂ ಪ್ರಪಂಚದ ಕಟ್ಟ ಕಡೆಗೆ ಹೋಗಿ ಶುಭವಾರ್ತೆ ಸಾರಿ ನನಗೆ ಸಾಕ್ಷಿಗಳಾಗಿರಿ ಎಂಬ ಸಂದೇಶವನ್ನು ಯೇಸು ಸ್ವಾಮಿ ಸ್ವರ್ಗಾರೋಹಣವಾಗುವುದಕ್ಕಿಂತ ಮುಂಚೆ ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಅಂದರೆ ಆ ಪ್ರಭು ಯೇಸು ಸ್ವಾಮಿಯ ಶುಭ ಸಂದೇಶ ಕೇವಲ ಜುದೇಯದಲ್ಲಿ ಮಾತ್ರವಲ್ಲ, ಸಮಾರ್ಯದಲ್ಲಿದ್ದಂಥ ಕೆಲ ಜನರಿಗೆ ಮಾತ್ರವಲ್ಲ, ಜೆರುಸಲೇಮಿನಲ್ಲಿದ್ದಂಥ ಕೆಲವು ಜನರಿಗೆ ಮಾತ್ರವಲ್ಲ, ಬದಲಾಗಿ ಪ್ರಪಂಚದ ಮೂಲೆ ಮೂಲೆಗೆ ಹೋಗಿ ತಲುಪಬೇಕೆಂಬುದೇ ಯೇಸು ಸ್ವಾಮಿಯ ಉದ್ದೇಶ. ಅದಕ್ಕಾಗಿ ಯೇಸು ಸ್ವಾಮಿ 3 ವರ್ಷದ ತಮ್ಮ ಬಹಿರಂಗ ಜೀವನವನ್ನು ಮುಗಿಸಿ ಸತ್ತು ಪುನರುತ್ಥಾನಗೊಂಡು ಸ್ವರ್ಗಕ್ಕೆ ಹೋಗುವುದಕ್ಕಿಂತ ಮುಂಚೆ ಈ ಒಂದು ಸಂದೇಶವನ್ನು ತನ್ನ ಶಿಷ್ಯರಿಗೆ ಹೇಳ್ತಾರೆ. ಇದು ಕೇವಲ ಪ್ರೇಷಿತರ ಕಾರ್ಯಕಲಾಪದಲ್ಲಿ ಮಾತ್ರವಲ್ಲ, ಮತ್ತಾಯ ಆಗಿರ್ಬೋದು, ಮಾರ್ಕ ಆಗಿರ್ಬೋದು, ಲೂಕ ಆಗಿರ್ಬೋದು, ಯೋಹಾನ ಎಲ್ಲ ಶುಭ ಸಂದೇಶದಲ್ಲಿ ಕೂಡ ಯೇಸು ಸ್ವಾಮಿಯ ಈ ಶುಭ ಸಂದೇಶ, ಆ ವಾಕ್ಯವನ್ನು ಆಲಿಸ್ತೇವೆ. ಪ್ರಪಂಚದ ಮೂಲೆ ಮೂಲೆಗೂ ಹೋಗಿರಿ, ಶುಭ ಸಂದೇಶವನ್ನು ಸಾರಿರಿ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಯೇಸು ಸ್ವಾಮಿಯ ಮಾತುಗಳು ಖಂಡಿತವಾಗಿ ಸಂಪೂರ್ಣಗೊಂಡಿಲ್ಲ. ಸುಮಾರು 2,000 ವರ್ಷಗಳ ಹಿಂದೆ ಹೇಳಿದಂಥ ಈ ಮಾತು ಒಂದು ವೇಳೆ ಸರಿಯಾಗಿ ಎಲ್ಲರೂ ಪಾಲನೆ ಮಾಡ್ತಿದ್ದರೆ ಇವತ್ತಿನ ಎಲ್ಲ ಜನರು, ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕ್ರೈಸ್ತರಾಗ್ತಿದ್ರು. ಆದರೆ ಹಾಗೆ ಆಗಿಲ್ಲ. ಅಂದರೆ ನಾವು ಯೇಸು ಸ್ವಾಮಿಯ ಒಂದು ಕೊಟ್ಟಂಥ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿಲ್ಲ. ಯೇಸು ಸ್ವಾಮಿ ಹೇಳಿದಂಥ ಮಾತನ್ನು ನಾವು ಇತರಿಗೆ ಹೇಳಿಲ್ಲ. ಯೇಸು ಸ್ವಾಮಿ ಈ ಪ್ರಪಂಚದಲ್ಲಿ ಜೀವಿಸಿದಂಥ ಜೀವನ, ಮಾಡಿದಂಥ ಅದ್ಭುತಗಳನ್ನು, ಹೇಳಿದಂಥ ವಾಕ್ಯಗಳನ್ನು ನಾವು ಇತರಿಗೆ ಹೇಳಲಿಲ್ಲ.
ಅದಕ್ಕಾಗಿ ಪ್ರಪಂಚದಲ್ಲಿ ಇನ್ನೂ ಅನೇಕ ಜನರಿಗೆ ಯೇಸುವಿನ ಬಗ್ಗೆ ಅರಿವೇ ಇಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಶುಭ ಸಂದೇಶವನ್ನು ನಾವು ಇತರಿಗೆ ಹೇಗೆ ಹೇಳ್ಬೋದು, ಇತರಿಗೆ ನಾವು ಹೇಗೆ ಸಾಕ್ಷಿಗಳಾಗ್ಬೋದು, ಪ್ರಪಂಚದ ಮೂಲೆ ಮೂಲೆಗೂ ಯೇಸುವಿನ ಶುಭ ಸಂದೇಶವನ್ನು ಹೇಗೆ ತಲುಪಿಸಬಹುದು ಎಂಬುದಾಗಿ ನಾವು ಕೆಲವು ಉದಾಹರಣೆಗಳ ಮುಖಾಂತರ ನೋಡೋಣ. ಇವತ್ತಿನೊಂದು ವಾಕ್ಯವನ್ನು ಆಲಿಸಿದೆ, ಯೋಹಾನನ ಅಧ್ಯಾಯ 1 ವಾಕ್ಯ 35ರಿಂದ. ಒಂದು ಸುಂದರವಾದ ಘಟನೆ. ಹಾಗೆಯೇ ಮುಂದೆ ಹೋದಾಗ ಅಲ್ಲಿ ಅಂದ್ರೇಯ ಅಂತ ಒಬ್ಬ ವ್ಯಕ್ತಿ, ಆತ ಯೇಸುಸ್ವಾಮಿಯ ಪ್ರೀತಿಯ ಶಿಷ್ಯ, ಪೇತ್ರನ ಸಹೋದರ. ಈ ಅಂದ್ರೇಯ ಸ್ನಾನಿಕ ಯೋಹಾನನ ಶಿಷ್ಯನಾಗಿದ್ದ. ಒಂದು ದಿನ ಸ್ನಾನಿಕ ಯೋಹಾನ ಆ ಗಲಿಲೆಯ ಸರೋವರದ ಪಕ್ಕ ಈ ಇಬ್ಬರು ಶಿಷ್ಯರೊಂದಿಗೆ, ಅಂದ್ರೇಯ ಮತ್ತು ಇನ್ನೊಬ್ಬ ಶಿಷ್ಯ, ಅವನ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಿಲ್ಲ, ಅಂದ್ರೇಯ ಮತ್ತು ಆ ಇನ್ನೊಂದು ಶಿಷ್ಯರೊಂದಿಗೆ ಮಾತಾಡ್ತಿರ್ಬೇಕಾದ್ರೆ ಯೇಸುಸ್ವಾಮಿ ಅಲ್ಲಿಂದ ಹಾದು ಹೋಗ್ತಾರೆ. ಈ ಸಂದರ್ಭದಲ್ಲಿ ಸ್ನಾನಿಕ ಯೋಹಾನ ತನ್ನ ಶಿಷ್ಯರಾದ ಅಂದ್ರೇಯ ಮತ್ತು ಇನ್ನೊಬ್ಬರಿಗೆ ಹೇಳ್ತಾರೆ, ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಎಂಬುದಾಗಿ ಯೇಸುವನ್ನು ತೋರಿಸಿ ಹೇಳ್ತಾನೆ. ಇಲ್ಲಿವರೆಗೆ ಸ್ನಾನಿಕ ಯೋಹಾನನ ಶಿಷ್ಯರಾಗಿದ್ದ ಅಂದ್ರೇಯ ಮತ್ತು ಇನ್ನೊಬ್ಬ ಶಿಷ್ಯ ಈ ಒಂದು ಮಾತನ್ನು ಕೇಳಿದ್ದೇ ತಡ ಯೇಸುಸ್ವಾಮಿ ಹಿಂದೆ ಹೋಗ್ತಾರೆ. ಅದನ್ನೇ ನಾವು ಇವತ್ತಿನ ಶುಭ ಸಂದೇಶದಲ್ಲಿ ಆಲಿಸಿದೆವು. ಯೇಸುಸ್ವಾಮಿ ಹೇಳ್ತಾರೆ, ನೀವು ಏನನ್ನು ಹುಡುಕ್ತಿದ್ದೀರಿ? ಸ್ವಾಮಿ ತಾವು ಇರುವುದೆಲ್ಲಿ? ಹಾಗೆ ಯೇಸುಸ್ವಾಮಿ ಹೇಳ್ತಾರೆ, ಬಂದು ನೋಡಿ. ಇಲ್ಲಿ ಅಂದ್ರೇಯ ಯೇಸುಸ್ವಾಮಿಯ ಒಂದು ಮಾತನ್ನು ಆಲಿಸಿ ಯೇಸುಸ್ವಾಮಿ ಹಿಂದೆ ಹೋಗ್ತಾನೆ, ಯೇಸುಸ್ವಾಮಿಯ ಬಳಿ ಇರ್ತಾನೆ. ದೇವರ ವಾಕ್ಯ ಹೇಳುತ್ತೆ, ಆ ಒಂದು ಸಂಜೆ ಒಂದು ರಾತ್ರಿ ಅವರು ಯೇಸುಸ್ವಾಮಿಯ ಸಂಗಡ ಉಳಿತಾರಂತೆ. ಈ ಒಂದು ರಾತ್ರಿಯಲ್ಲಿ ಆಂದ್ರೇಯನಿಗೆ ಯೇಸುಸ್ವಾಮಿಯ ಪರಿಚಯವಾಗುತ್ತೆ, ಯೇಸುಸ್ವಾಮಿಯ ದಿವ್ಯ ದರ್ಶನವಾಗುತ್ತೆ, ಯೇಸುಸ್ವಾಮಿಯ ಪ್ರೀತಿಯ ಅನುಭವ ಆಗುತ್ತೆ. ಆ ಅನುಭವವನ್ನು ಪಡೆದಂತ ಅಂದ್ರೇಯ ತನ್ನ ಮನೆಗೆ ಹೋಗ್ತಾನೆ, ತನ್ನ ಅಣ್ಣನಾದ ಪೇತ್ರನಿಗೆ ಹೇಳ್ತಾನೆ, ನಮಗೆ ಮೆಸ್ಸಿಯ ಸಿಕ್ಕಿದ್ದಾರೆ. ನೋಡಿ, ಸ್ನಾನಿಕ ಯೋಹಾನನ ಒಂದು ಮಾತು, ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಎಂಬ ಮಾತನ್ನು ಕೇಳಿದ್ದೆ ಅಂದ್ರೇಯ ತನ್ನ ಹಿರಿಯ ಗುರುವಾದ ಸ್ನಾನಿಕ ಯೋಹಾನನ್ನು ಬಿಟ್ಟು ಯೇಸುಸ್ವಾಮಿ ಹಿಂದೆ ಹೋಗ್ತಾನೆ. ಯೇಸುಸ್ವಾಮಿಯೊಂದಿಗೆ ಆ ಒಂದು ರಾತ್ರಿ ಕಳೆದಾಗ ಯೇಸುಸ್ವಾಮಿಯ ಪ್ರೀತಿಯ ಅನುಭವವನ್ನು ಪಡಿತಾನೆ. ಆ ಅನುಭವವನ್ನು ಅಂದ್ರೇಯ ತನ್ನೊಡನೆ ಇಡುವುದಿಲ್ಲ, ಬದಲಾಗಿ ಆ ತನಗೆ ಸಿಗದಂತ ಅನುಭವವನ್ನು, ಆ ಪ್ರೀತಿಯ ಆಘಾತತೆಯನ್ನು ತನ್ನ ಸಹೋದರನಾದ ಪೇತ್ರನಿಗೆ ತಿಳಿಸ್ತಾನೆ. ಆತ ಹೇಳ್ತಾನೆ, ನಮಗೆ ಮೆಸ್ಸಿಯ ಸಿಕ್ಕಿದ್ದಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಒಂದು ರಾತ್ರಿಯ ಅನುಭವ ಪಡೆದಂತ ಅಂದ್ರೇಯ ಯೇಸುವಿನ ಬಗ್ಗೆ ತನ್ನ ಕುಟುಂಬದ ಸದಸ್ಯನಾದ ಪೇತ್ರನಿಗೆ ಹೇಳಲಿಕ್ಕೆ ಶಕ್ತನಾಗುತ್ತಾನೆ. ಯೇಸುವಿನ ಪರಿಚಯವನ್ನು ಆತ ಪೇತ್ರನಿಗೆ ಹೇಳ್ತಾನೆ. ಆಮೇಲೆ ನಮಗೆ ಗೊತ್ತು ಹೇಗೆ ಪೇತ್ರ ಮತ್ತು ಅಂದ್ರೇಯ ಯೇಸುವಿನ ಶಿಷ್ಯರಾಗ್ತಾರೆ, ಹೇಗೆ ಪೇತ್ರನಿಗೆ ಯೇಸುವಿನ ಒಂದು ವಿಶೇಷವಾದ ಜವಾಬ್ದಾರಿಯನ್ನು ಕೊಡ್ತಾರೆ, ವಿಶೇಷವಾದ ಸ್ಥಾನಮಾನವನ್ನು ಕೊಡ್ತಾರೆ ಎಂಬುದನ್ನು ಆ ವಾಕ್ಯದಲ್ಲಿ ನಾವು ಆಲಿಸ್ತೇವೆ ಅಥವಾ ಮುಂದೆ ನಮಗೆ ತಿಳಿಯುತ್ತೆ. ಕೇವಲ ಒಂದು ಮಾತಿನ ಮುಖಾಂತರ ಪೇತ್ರ ಬದಲಾಗ್ತಾನೆ, ಯೇಸುವಿನ ಶಿಷ್ಯನಾಗ್ತಾನೆ. ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ನಾವು ಮುಂದೆ ಹೋದಾಗ ಫಿಲಿಪ ಅಂತ ಇನ್ನೊಬ್ಬ ವ್ಯಕ್ತಿ, ಆತ ಕೂಡ ಬೆತ್ಸಾಯಿದ ಎಂಬ ಊರಿನ ವ್ಯಕ್ತಿ. ಯೋಹಾನ ಅಧ್ಯಾಯ 1 ವಾಕ್ಯ 45ರಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಫಿಲಿಪನಿಗೆ ಒಬ್ಬ ಮಿತ್ರ ಇದ್ದ, ನತಾನಿಯೇಲ ಅಂತ. ಆ ಫಿಲಿಪ ತನ್ನ ಮಿತ್ರನಾದ ನತಾನಿಯೇಲನಿಗೆ ಹೇಳ್ತಾನೆ, ಮೋಶೆ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿಸಿದಂಥ ಒಬ್ಬ ವ್ಯಕ್ತಿ, ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದಂಥ ವ್ಯಕ್ತಿಯನ್ನು ನಾನು ಭೇಟಿ ಮಾಡಿದೆ. ಅವರು ಖಂಡಿತವಾಗಿ ಲೋಕೋದ್ಧಾರಕ ಅವರು ಖಂಡಿತವಾಗಿ ಮೆಸ್ಸಿಯ ಆಗಿರ್ಬೋದು. ಪ್ರೀತಿಯ ಸಹೋದರ ಮತ್ತು ಸಹೋದರೇ, ಇಲ್ಲಿ ಕೂಡ ಫಿಲಿಪ ಬೆತ್ಸಾಯಿದ ಊರಿನವ. ಅವನಿಗೆ ಅಂದ್ರೇಯ ಅಥವಾ ಪೇತ್ರ ಹೇಳಿರ್ಬೇಕಾದ್ರೆ, ಯಾಕಂದ್ರೆ ಅವರು ಒಂದೇ ಊರಿನವರು. ಅಂದ್ರೇಯ ಅಥವಾ ಪೇತ್ರ ಯೇಸುವಿನ ಬಗ್ಗೆ ಫಿಲಿಪನಿಗೆ ಹೇಳಿರ್ಬೋದು. ಫಿಲಿಪ ಕೂಡ ತನಗಿದ್ದಂಥ ಸ್ವಲ್ಪ ಅನುಭವವನ್ನು ಪಡೆದು ಆ ಒಂದು ಒಳ್ಳೆಯ ವಿಷಯವನ್ನು ತನ್ನಲ್ಲಿ ಇಡೋಲ್ಲ, ಬದಲಾಗಿ ಯೇಸುಸ್ವಾಮಿ ಮೆಸ್ಸಿ ಆಗಿರ್ಬೋದು, ಲೋಕೋದ್ಧಾರಕ ಆಗಿರ್ಬೋದು ಎಂಬುದನ್ನು ತಿಳಿದು ತನ್ನ ಮಿತ್ರನಾದ ನತಾನಿಯೇಲನಿಗೆ ಹೇಳ್ತಾನೆ, ನಮಗೆ ಧರ್ಮಶಾಸ್ತ್ರ ಉಲ್ಲೇಖ ಮಾಡಿದಂಥ ಒಬ್ಬ ವ್ಯಕ್ತಿ, ಪ್ರವಾದಿಗಳು ಹೇಳಿದಂಥ ಒಬ್ಬ ವ್ಯಕ್ತಿ ಯೇಸುಸ್ವಾಮಿ, ಅವರನ್ನು ನಾನು ನೋಡಿದೆ, ಅವರಿಗೆ ನಾನು ಭೇಟಿ ಮಾಡಿದೆ. ಇಲ್ಲಿ ನತಾನಿಯೇಲ ಕೂಡ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಯೇಸುವಿನ ಬಗ್ಗೆ ತಿಳಿತಾನೆ. ಅಂದ್ರೇಯ ತನ್ನ ಅಣ್ಣನಾದ ಪೇತ್ರನಿಗೆ ಹೇಳ್ತಾನೆ. ಹಾಗೇನೆ ಫಿಲಿಪ ತನ್ನ ಮಿತ್ರನಾದ ನತಾನಿಯೇಲನಿಗೆ ಯೇಸುವಿನ ಬಗ್ಗೆ ಹೇಳ್ತಾರೆ. ನೋಡಿ, ಅವರಿಗೆ ಸಿಕ್ಕಿದಂಥ ಒಳ್ಳೆಯ ಸುದ್ದಿಯನ್ನು
ಇತರಿಗೆ ಹೇಳ್ತಾರೆ. ನಾವು ಕೂಡ ನಮ್ಮ ಜೀವನದಲ್ಲಿ ಒಂದು ದೃಷ್ಟಿ ಹಾಯಿಸಿದಾಗ ಅನೇಕ ವರ್ಷದಿಂದ ನಾನು ಕಾಯಿಸ್ತಾನಿದ್ದೇನೆ, ಅನೇಕ ವರ್ಷದಿಂದ ನಾನು ಯೇಸುವನ್ನು ಸ್ವೀಕರಿಸ್ತಾ ಬಂದಿದ್ದೇನೆ, ಅನೇಕ ವರ್ಷದಿಂದ ನಾನು ನನ್ನ ಕುಟುಂಬದಲ್ಲಿ ಜಪ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಪವಿತ್ರ ಸಂಸ್ಕಾರಗಳ ಮುಖಾಂತರ ಯೇಸುವಿನ ಅನುಭವವನ್ನು ಕೂಡ ನಾನು ಪಡೆದಿದ್ದೇನೆ, ಆದರೂ ಅನುಭವವನ್ನು ನಾನು ಇತರಿಗೆ ಹಂಚಿದ್ದೇನೆ. ಒಂದು ಪ್ರಶ್ನೆ ನನಗೇನೆ ಕೇಳಬೇಕು. ನನಗೆ ಸಿಕ್ಕಿದಂತಹ ಸಂತೋಷವನ್ನು, ನನಗೆ ಸಿಕ್ಕಿದಂತಹ ಅನುಭವವನ್ನು ನಾನು ಇತರಿಗೆ ಹಂಚಿದ್ದೇನೆಯೇ ಎಂಬ ಪ್ರಶ್ನೆಯನ್ನು ಕೇಳಿದಾಗ ಖಂಡಿತವಾಗಿ ಈ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ನಾನು ಸ್ವಲ್ಪ ಹಿಂಜರಿಬಹುದು. ಹೇಗೆ ಆಂದ್ರೆಯ ಒಂದು ರಾತ್ರಿ ಅನುಭವವನ್ನು ತನ್ನ ಅಣ್ಣನಿಗೆ ಹೇಳ್ತಾನೆ, ಫಿಲಿಪ ಕೆಲವೇ ಕ್ಷಣದ ಅನುಭವವನ್ನು ತನ್ನ ಮಿತ್ರನಿಗೆ ಹೇಳ್ತಾನೆ, ಹಾಗೆ ನಾವು ಕೂಡ ಅನೇಕ ವರ್ಷದಿಂದ ಪಡೆದಂತಹ ಅನುಭವವನ್ನು, ಪ್ರೀತಿಯನ್ನು ಇತರಿಗೆ ಹಂಚಿಲ್ಲ. ಆದ್ದರಿಂದ ನಮ್ಮ ಜವಾಬ್ದಾರಿಯನ್ನು ನಾವು ಚೆನ್ನಾಗಿ ನಿರ್ವಹಿಸಿಲ್ಲ. ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಮುಂದೆ ಹೋದಾಗ ನಮಗೆ ನಿಕೋದಿಮ ಅಂತ ಒಬ್ಬ ವ್ಯಕ್ತಿ ಸಿಗ್ತಾನೆ. ಯೋಹಾನ ಅಧ್ಯಾಯ 3 ನಾವು ಓಡ್ತಾ ಇದ್ದೇವೆ. ಆ ನಿಕೋದಿಮ ಕೂಡ ಒಬ್ಬ ಪರಿಸಯರ ಮುಖಂಡನಾಗಿದ್ದ. ಅನೇಕ ಜನರಿಗೆ ಬೋಧನೆ ಮಾಡುವಂತ ಒಬ್ಬ ವ್ಯಕ್ತಿ ಆತ ಆಗಿದ್ದ. ಅನೇಕ ಜನರಿಗೆ ಯೇಸುವಿನ ಬಗ್ಗೆ, ಅನೇಕ ಜನರಿಗೆ ಧರ್ಮಶಾಸ್ತ್ರದ ಬಗ್ಗೆ, ಮೋಶೆಯ ಧರ್ಮಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ದ, ಸಬ್ಬತ್ ನಿಯಮದ ಬಗ್ಗೆ ಇತರ ಜನರಿಗೆ ಹೇಳ್ತಾ ಇದ್ದ. ಆ ವ್ಯಕ್ತಿ ಕೂಡ ಯೇಸುವಿನ ಪರಿಚಯವಾಗಿ ಯೇಸುವಿನ ಭೇಟಿ ಮಾಡಲಿಕ್ಕೆ ಸಂಜೆ ವೇಳೆಗೆ ಬರ್ತಿದ್ದ ಎಂಬುದಾಗಿ ಯೋಹಾನ ಅಧ್ಯಾಯ 3 ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಹಗಲಿಗೆ ಆತ ಬರ್ತಿರ್ಲಿಲ್ಲ. ಹಗಲಿಗೆ ಬಂದಾಗ ಯಾರಾದ್ರೂ ನನ್ನ ಜನರು ನೋಡ್ತಾರೆ, ಯಾರಾದ್ರೂ ನೋಡಿದ್ರೆ ನಾನು ಈ ಮನುಷ್ಯನ ಬಳಿ ಹೋಗ್ತೇನೆ ಎಂಬ ಒಂದು ಸಂದೇಹ ಅವರಿಗೆ ಬರಬಾರ್ದು ಎಂಬ ಉದ್ದೇಶದಿಂದ ಸಂಜೆಯ ವೇಳೆ ಹೋಗಿ ಯೇಸುವಿನಲ್ಲಿ ಮಾತಾಡ್ತಿದ್ದ. ತನಗಿದ್ದಂತಹ ಸಮಸ್ಯೆಗಳನ್ನು ಆತ ಯೇಸುವಿನ ಹೇಳ್ತಿದ್ದ. ತನಗಿದ್ದಂತಹ ಕೆಲವು ಪ್ರಶ್ನೆಗಳನ್ನು, ತನಗೆ ಅರ್ಥವಾಗದಂಥ ಕೆಲವು ರಹಸ್ಯಗಳನ್ನು ಆತ ಯೇಸುವಿನಿಂದ ತಿಳಿತಿದ್ದ. ಯೇಸುಸ್ವಾಮಿ ಆತನಿಗೆ ಜೀವನದ ಅಥವಾ ಈ ಒಂದು ಪ್ರಪಂಚದಾಗಿರ್ಬೋದು, ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಆತನಿಗೆ ತಿಳಿ ಹೇಳಿಸ್ತಾ ಇದ್ರು. ಖಂಡಿತವಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ತನಗೆ ಸಿಕ್ಕಿದಂಥ ಈ ಎಲ್ಲ ಜ್ಞಾನವನ್ನು ನಿಕೋದಿಮ ಖಂಡಿತವಾಗಿ ತನ್ನಲ್ಲಿ ಇರ್ತಿರ್ಲಿಲ್ಲ. ಬದಲಾಗಿ ತನ್ನಲ್ಲಿದ್ದಂತಹ ಪಂಗಡದ ಜನರಿಗೆ, ತನಗೆ ನೇಮಿಸಲ್ಪಟ್ಟಂತಹ ಜನರಿಗೆ ಇದನ್ನು ಖಂಡಿತವಾಗಿ ಹೇಳ್ತಾ ಇದ್ದ ಆತ. ಯಾಕಂದ್ರೆ ಯೇಸುವಿನಿಂದ ಪಡೆದಂತಹ ಜ್ಞಾನ, ಯೇಸುವಿನ ಪಡೆದಂತಹ ಬುದ್ಧಿಯನ್ನು ಆತ ತನ್ನಲ್ಲಿ ಇಡದೆ ಇತರಿಗೆ, ತನ್ನ ಬಳಿಗೆ ಬರುವಂತಹ ಜನರಿಗೆ ಖಂಡಿತವಾಗಿ ಆತ ಹೇಳ್ತಿರ್ಬೇಕು. ಯಾಕಂದ್ರೆ ಯೇಸುಸ್ವಾಮಿ ಏನು ಭೇಟಿ ಮಾಡಿದಂಥ ಯಾವೊಬ್ಬ ವ್ಯಕ್ತಿ ಕೂಡ ಬೇಸರದಿಂದ ಇರೋಲ್ಲ. ಯೇಸುವಿನ ಭೇಟಿ ಮಾಡಿದಂಥ ಯಾವೊಬ್ಬ ವ್ಯಕ್ತಿ ಕೂಡ ದುಃಖದಿಂದ ಇರೋಲ್ಲ. ಅದರಿಂದ ತನಗೆ ಸಿಕ್ಕಿದಂತಹ ಸಂತೋಷವನ್ನು ತನ್ನಲ್ಲಿ ಇಡುವುದಿಲ್ಲ, ಬದಲಾಗಿ ಅದನ್ನು ಇತರಿಗೆ ಹಂಚ್ತಾನೆ. ಇಲ್ಲಿ ನಿಕೋದಿಮ ಕೂಡ ಯೇಸುವಿನಿಂದ ಪಡೆದಂತಹ ಜ್ಞಾನವನ್ನು ಇತರಿಗೆ ಹಂಚ್ತಿದ್ದ. ಯಾಕಂದ್ರೆ ಆತ ಯಹೂದ್ಯರ ಮುಖಂಡನಾಗಿದ್ದ ಅಂತ ನಾನು ಹೇಳಿದೆ. ಖಂಡಿತವಾಗಿ ನನಗೆ ಸಿಕ್ಕಿದಂಥ ಜ್ಞಾನವನ್ನು ಇತರಿಗೆ ಹಂಚ್ತಿದ್ದ. ಆ ಮುಖಾಂತರ ಯೇಸುಸ್ವಾಮಿಯ ಶುಭ ಸಂದೇಶವನ್ನು ಆತ ಪ್ರಸಾರ ಮಾಡ್ತಿದ್ದ ಎಂಬುದನ್ನು ನಾವಿಲ್ಲಿ ಖಂಡಿತವಾಗಿ ತಿಳಿಯಬಹುದು. ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಮುಂದೆ ಹೋದಾಗ ನಾವು ಯೋಹಾನ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ನಾವು ಸಮಾರ್ಯದ ಒಬ್ಬ ಸ್ತ್ರೀಯ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಸಮಾರ್ಯದ ಒಬ್ಬ ಸ್ತ್ರೀ, ಪಾಪಿ ಸ್ತ್ರೀ, ಸಮಾಜದಲ್ಲಿ ಅವಳಿಗೆ ಒಳ್ಳೆಯ ಒಂದು ಹೆಸರು ಇದ್ದಿಲ್ಲ. ಆದ ಕಾರಣ ಮಧ್ಯಾಹ್ನದ ಸಮಯದಲ್ಲಿ ಅವಳು ಬಾವಿಯ ಬಳಿ ಬಂದಿದ್ಲು. ಯಾಕಂದ್ರೆ ಆ ಸಮಯದಲ್ಲಿ ಅಲ್ಲಿ ಜಾಸ್ತಿ ಹೆಣ್ಮಕ್ಳು ಯಾರು ಇರೋಲ್ಲ. ಬೆಳಿಗ್ಗೆ ಬಂದ್ರೆ, ಸಂಜೆಗೆ ಬಂದ್ರೆ ಅಲ್ಲಿ ತುಂಬಾ ಮಂದಿ ಇರ್ತಾರೆ. ಇವಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೋದು, ಇವಳ ಬಗ್ಗೆ ಮಾತಾಡ್ಬೋದು ಎಂಬ ಉದ್ದೇಶದಿಂದ ಮಧ್ಯಾಹ್ನದ ಸಮಯದಲ್ಲಿ ಅಲ್ಲಿ ಬಂದು ತನಗೆ ಬೇಕಾದಂಥ ನೀರನ್ನು ತೆಗೆದುಕೊಂಡು ಹೋಗುವಂತ ಉದ್ದೇಶದಿಂದ ಈ ಹೆಣ್ಮಗಳು ಮಧ್ಯಾಹ್ನದ ಸಮಯದಲ್ಲಿ ಬಾವಿಯ ಬಳಿಗೆ ಬಂದಿದ್ಲು. ಈ ಸಮಯದಲ್ಲಿ ಯೇಸುಸ್ವಾಮಿ ಕೂಡ ಆತ್ಮದ ದಾಹದಿಂದ ಆ ಬಾವಿಯ ಬಳಿಗೆ ತಲುಪಿದ್ರು ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ. ಯೇಸುಸ್ವಾಮಿ ಕೂಡ ಒಂದು ಆತ್ಮವನ್ನು ರಕ್ಷಿಸಲು ಸಲುವಾಗಿ ಆ ಬಾವಿಯ ಬಳಿಗೆ ಬಂದಿದ್ರು. ಈ ಹೆಣ್ಮಗಳ ಮಧ್ಯೆ ಮತ್ತು ಯೇಸುವಿನ ಮಧ್ಯೆ ಸಂಭಾಷಣೆ ನಡೆಯುತ್ತೆ. ಯೇಸುಸ್ವಾಮಿಯೇ ಸಂಭಾಷಣೆ ಆರಂಭ ಮಾಡ್ತಾರೆ. ನನಗೆ ದಾಹವಾಗಿದೆ, ಸ್ವಲ್ಪ ನೀರು ಕೊಡ್ಬೋದಾ? ಯೇಸುಸ್ವಾಮಿ ಸಂಭಾಷಣೆಯನ್ನು ಆರಂಭ ಮಾಡ್ತಾರೆ. ಈ ಸಂದರ್ಭದಲ್ಲಿ ಈ ಹೆಣ್ಮಗಳಿಗೆ ಒಂದು ರೀತಿಯ ವಿಶೇಷತ. ಯಾಕಂದ್ರೆ ಒಬ್ಬ ಯಹೂದಿ ತನ್ನಂತ ಸಾಮಾನ್ಯ ಸ್ತ್ರೀಯಲ್ಲಿ ಮಾತಾಡುವುದು ಸರಿಯಲ್ಲ. ಹಾಗೆ ಅಂತ ಒಂದು ಮಾತುಕತೆ ಅವರ ಮಧ್ಯೆ ನಡೆಯುವುದಿಲ್ಲ, ಅಂತ ಒಂದು ಮಾತುಕತೆ ಅಲ್ಲಿ ಇದ್ದಿಲ್ಲ. ಆದ ಕಾರಣ ಈ ಹೆಣ್ಮಗಳು ಆಶ್ಚರ್ಯದಿಂದ ಯೇಸುಸ್ವಾಮಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾಳೆ. ಆರಂಭದಲ್ಲಿ ಯೇಸುಸ್ವಾಮಿಯನ್ನು ಒಬ್ಬ ಅಪರಿಚಿತನ ಹಾಗೆ ಆಕೆ ಭೇಟಿ ಮಾಡ್ತಾಳೆ. ಅಪರಿಚಿತನನ್ನು ನೋಡ್ತಾಳೆ. ಯಾಕಂದ್ರೆ ಯೇಸುಸ್ವಾಮಿಯ ಪರಿಚಯ ಕೂಡ ಇದ್ದಿಲ್ಲ. ಆದರೆ ಯೇಸುಸ್ವಾಮಿಯ ಮಾತನ್ನು ತಿಳಿದು ಯೇಸುಸ್ವಾಮಿಯಿಂದ ಬಾಯಿಂದ ಬರುವಂತ ಆ ಅಪರೂಪದ ಮಾತುಗಳನ್ನು ಕೇಳಿ, ಇವರು ಖಂಡಿತವಾಗಿ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ಖಂಡಿತವಾಗಿ ಒಬ್ಬ ಗುರು ಆಗಿರ್ಬೋದು ಎಂಬ ಉದ್ದೇಶದಿಂದ ಗುರು ಎಂಬುದಾಗಿ ಯೇಸುಸ್ವಾಮಿಯನ್ನು ಸಂಬೋಧಿಸ್ತಾಳೆ. ಹಾಗೇನೆ ಪ್ರೀತಿಯ ಸಹೋದರ ಮತ್ತು ಸಹೋದರೇ, ಹೀಗೆ ಮಾತು ಮುಂದೆ ಹೋಗ್ತಿರ್ಬೇಕಾದ್ರೆ
ಯೇಸ್ವಾಮ್ಯ ಜ್ಞಾನದ ಮಾತುಗಳನ್ನು ಕೇಳಿ ಆ ಹೆಣ್ಮಗಳು ತಿಳಿತಾಳೆ, ಇವರು ಕೇವಲ ಒಬ್ಬ ಗುರು ಅಲ್ಲ, ಖಂಡಿತವಾಗಿ ಒಬ್ಬ ಪ್ರವಾದಿ ಆಗಿರಬಹುದು ಎಂಬ ಒಂದು ಮಾತು ಕೂಡ, ಒಬ್ಬ ಯೋಚನೆ ಕೂಡ ಆ ಹೆಣ್ಮಗಳಿಗೆ ಬರುತ್ತೆ. ಆದ ಕಾರಣ ಆತ ಯಾಕೆ ಯೋಚನೆ ಮಾಡ್ತಾಳೆ, ಇವ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ಗುರು ಮಾತ್ರವಲ್ಲ, ಖಂಡಿತವಾಗಿ ಒಬ್ಬ ಪ್ರವಾದಿ ಆಗಿರಬಹುದು ಎಂಬುದಾಗಿ ಯೋಚಿಸಿ ಈ ಹೆಣ್ಮಗಳು ಯೇಸುವನ್ನು ಪ್ರವಾದಿಯನ್ನಾಗಿ ಮಾಡ್ತಾಳೆ ಅಥವಾ ಪ್ರವಾದಿಯನ್ನಾಗಿ ನೋಡ್ತಾಳೆ. ಹೀಗೆ ಮಾತು ಮುಂದುವರಿಸುತ್ತಾ ಯೇಸುವೆ ಮತ್ತೆ ಕೂಡ ಅವಳಿಗೆ ಮಾತನಾಡುತ್ತಾ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ತಿಳಿಸಿ ಹೇಳುವಾಗ ಮಹಿಳೆಗೆ ಅನಿಸುತ್ತೆ, ಈತ ಒಬ್ಬ ಸಾಮಾನ್ಯ ಗುರು ಅಲ್ಲ, ಒಬ್ಬ ಪ್ರವಾದಿ ಕೂಡ ಅಲ್ಲ, ಖಂಡಿತವಾಗಿ ಈತ ಒಬ್ಬ ಮೆಸ್ಸಿ ಆಗಿರ್ಬಹುದು, ಒಬ್ಬ ಅಭಿಷಿಕ್ತನಾದ ಲೋಕೋದ್ಧಾರಕ್ಕಾಗಿರ್ಬಹುದು ಎಂಬುದಾಗಿ ಯೋಚನೆ ಮಾಡ್ತಾಳೆ. ಯೇಸುಸ್ವಾಮಿಯಿಂದ ಮಾತನ್ನು ತಿಳಿದು, ಜ್ಞಾನದ ಮಾತನ್ನು ತಿಳಿದು, ಅಪರೂಪವಾದ ಮಾತುಗಳನ್ನು ತಿಳಿದು ಯೇಸುಸ್ವಾಮಿ ಲೋಕೋದ್ಧಾರಕನಾಗಿರ್ಬೋದು ಎಂಬುದಾಗಿ ಯೋಚಿಸ್ತಾಳೆ. ಮಾತ್ರವಲ್ಲ, ತನ್ನ ಕೆಲಸವನ್ನು ಬಿಟ್ಟು, ತನ್ನ ಕೊಡವನ್ನು ಅಲ್ಲೇ ಬಾವಿಯ ಬಳಿ ಬಿಟ್ಟು ಮತ್ತೆ ತನ್ನ ಊರಿಗೆ ಹೋಗ್ತಾಳೆ. ಅಲ್ಲಿದ್ದಂಥ ಎಲ್ಲ ಜನರಿಗೆ ಯೇಸುಸ್ವಾಮಿ ಬಗ್ಗೆ ಆಕೆ ತಿಳಿ ಹೇಳ್ತಾಳೆ. ಇಷ್ಟರವರೆಗೆ ಜನರೊಂದಿಗೆ ಮಾತಾಡಲಿಕ್ಕೆ ಹಿಂಜರಿತಿದ್ದಂಥ ಮಹಿಳೆ ಇಷ್ಟರವರೆಗೆ ಆ ಸಮಾಜದಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಉಂಟು ಮಾಡಿಕೊಳ್ಳಲಿಕ್ಕೆ ನಾಚಿಕೆ ಪಡುವಂತಹ ಹೆಣ್ಮಗಳು ಇವತ್ತು ಧೈರ್ಯದಿಂದ ಯೇಸುಸ್ವಾಮಿಯ ಮಾತುಗಳನ್ನು ಕೇಳಿ ಯೇಸುಸ್ವಾಮಿಯ ದಿವ್ಯ ದರ್ಶನ ಪಡೆದು ಧೈರ್ಯದಿಂದ ತನ್ನ ಹಳ್ಳಿಗೆ ಹೋಗ್ತಾಳೆ. ಅಲ್ಲಿದ್ದಂಥ ಎಲ್ಲ ಜನರಿಗೆ ನಾನು ಲೋಕೋದ್ಧಾರಕನನ್ನು ಕಂಡೆ, ನಾನು ಇದುವರೆಗೆ ಮಾಡಿದಂಥ ಎಲ್ಲ ತಪ್ಪುಗಳನ್ನು ಇದ್ದುದನ್ನು ಇದ್ದ ಹಾಗೆ ಹೇಳಿದಂಥ ಒಬ್ಬ ವ್ಯಕ್ತಿಯನ್ನು ನಾನು ಭೇಟಿ ಮಾಡಿದೆ ಎಂಬುದಾಗಿ ಆಕೆ ಹೋಗ್ತಾಳೆ. ಅಲ್ಲಿದ್ದಂಥ ಎಲ್ಲ ಜನರಿಗೆ ಯೇಸುಸ್ವಾಮಿಯ ಶುಭ ಸಂದೇಶವನ್ನು ಸಾರ್ತಾಳೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಆ ಮಹಿಳೆಗೆ ಅಲ್ಪ ಸಮಯದಲ್ಲಿ 3 ಅಥವಾ 4 ಗಂಟೆಯಲ್ಲೇ ಯೇಸುವಿನ ಬಗ್ಗೆ ಅನೇಕ ಮಾಹಿತಿಗಳು ತಿಳಿತಾಳೆ. ಮಾತ್ರವಲ್ಲ, ತನಗೆ ಸಿಕ್ಕಿದಂತಹ ಮಾಹಿತಿಯನ್ನು ಇತರ ಜನರಿಗೆ ಅವರು ಸಾರ್ತಾಳೆ. ಅಂದರೆ ತನಗೆ ಸಿಕ್ಕಿದಂತಹ ಸಿಹಿ ಸುದ್ದಿಯನ್ನು, ಸಂತೋಷದ ವಾರ್ತೆಯನ್ನು ಎಲ್ಲ ಜನರಿಗೆ ಹಂಚಿ ಅವರಿಗೂ ಕೂಡ ಯೇಸುವಿನ ಬಗ್ಗೆ ತಿಳಿಸ್ತಾಳೆ. ಮಾತ್ರವಲ್ಲ, ಅವರೆಲ್ಲರೂ ಬಂದು ಯೇಸುಸ್ವಾಮಿಯನ್ನು ನೋಡ್ತಾರೆ, ಯೇಸುಸ್ವಾಮಿಯ ಮಾತನ್ನು ಆಲಿಸ್ತಾರೆ. ಆ ಮುಖಾಂತರ ಅವರಿಗೂ ಕೂಡ ಯೇಸುಸ್ವಾಮಿಯ ಅರಿವಾಗುತ್ತೆ. ಖಂಡಿತವಾಗಿ ಇವರು ದೇವರ ಪುತ್ರ ಎಂಬ ಸಂದೇಶ ಆ ಹಳ್ಳಿಯ ಎಲ್ಲ ಜನರಿಗೂ ಸಿಗುತ್ತೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾವು ಪ್ರತಿಯೊಬ್ಬರು ಕೂಡ ದೀಕ್ಷಾ ಪಡೆದಂಥ ಅಥವಾ ಯೇಸುವಿನ ವಾಕ್ಯವನ್ನು ಆಲಿಸುವಂತಹ ಜನರಿದ್ದೇವೆ. ಖಂಡಿತವಾಗಿ ನಮ್ಗೆ ಕೂಡ ಒಂದು ಯೇಸುಸ್ವಾಮಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೇಗೆ ಯೇಸುಸ್ವಾಮಿ ಹೇಳಿದ್ರು, ಜುದೇಯದಲ್ಲಿ ಮಾತ್ರವಲ್ಲ, ಜೆರುಸಲೇಮಿನ ಮಾತ್ರವಲ್ಲ, ಸಮಾರ್ಯದಲ್ಲಿ ಮಾತ್ರವಲ್ಲ, ಪ್ರಪಂಚದ ಮೂಲೆ ಮೂಲೆಗೂ ನನ್ನ ಶುಭ ಸಂದೇಶವನ್ನು ತಲುಪಿಸಿರಿ ಎಂಬ ಒಂದು ಸಂದೇಶವನ್ನು ಯೇಸುಸ್ವಾಮಿ ಕೊಟ್ಟಿದ್ದಾರೆ. ಆ ಸಂದೇಶವನ್ನು ನಾವು ಇನ್ನೂ ಅನೇಕ ಜನರಿಗೆ ಕೊಟ್ಟಿಲ್ಲ. ಆದ ಕಾರಣ ಈ ವಾಕ್ಯವನ್ನು ಆಲಿಸಿದಂಥ ನಾವು ಆಂದ್ರೆಯ ಉದಾಹರಣೆಯನ್ನು ಪಡೆಯೋಣ, ಫಿಲಿಪ್ಪನ ಉದಾಹರಣೆಯನ್ನು ಪಡೆಯೋಣ, ನಿಕೋದೇಮನ ಉದಾಹರಣೆಯನ್ನು ಪಡೆಯೋಣ. ಹಾಗೆಯೇ ಈ ಒಂದು ಸಮಾರ್ಯದ ಹೆಣ್ಮಗಳನ್ನ ಜೀವನದ ರೀತಿಯನ್ನು ನೋಡಿಕೊಂಡು ನಾವು ಕೂಡ ನಮ್ಮಿಂದ ಆದಷ್ಟು ಮಟ್ಟಿಗೆ ಇತರಿಗೆ ದೇವರ ವಾಕ್ಯವನ್ನು ಸಾರಲಿಕ್ಕೆ ಪ್ರಭು ಯೇಸುಸ್ವಾಮಿ ನಮಗೆ ಧೈರ್ಯ ಕೊಡಲಿ, ಶಕ್ತಿ ಕೊಡಲಿ, ಅವರ ವಾಕ್ಯದ ಜ್ಞಾನವನ್ನು ನಮಗೆ ಕೊಡಲಿ ಎಂಬುದಾಗಿ ಈ ವೇಳೆಯಲ್ಲಿ ನಾವು ಪ್ರಾರ್ಥಿಸೋಣ. ಆಮೇನ್. ಕಣ್ಣುಗಳನ್ನು ಮುಚ್ಚೋಣ. ತಂದೆಯಾದ ದೇವರೇ, ನಾವು ನಿಮ್ಮ ಪ್ರೀತಿಯ ಮಕ್ಕಳು ಈ ವಾಕ್ಯವನ್ನು ಆಲಿಸಲು ಒಟ್ಟು ಸೇರಿದ್ದೇವೆ. ನಮ್ಮ ಮೇಲೆ ನಿಲ್ಲಿಸುತ್ತಲ್ಲ ಕೃಪಾ ಆಶೀರ್ವಾದಗಳಿಗೆ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಲಿಸಿದಂಥ ವಾಕ್ಯಗಳು, ಆ ವಾಕ್ಯದಲ್ಲಿದ್ದ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನಡೆದು ನಾವು ಕೂಡ ಅನೇಕ ಜನರಿಗೆ ಶುಭ ಸಂದೇಶವನ್ನು ಸಾರಲು ಬೇಕಾದಂಥ ವರ ಕೃಪೆಗಳನ್ನು ನಮಗೆ ನೀಡಿದೆ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪಿತನ, ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್.